ವ್ಯಕ್ತಿಯೊಬ್ಬ ತನ್ನ ಕಾಲಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಘಟನೆಯೊಂದು ಉಡುಪಿಯ ಕಲ್ಸಂಕ ಸಿಗ್ನಲ್ ಬಳಿ ಫೆಬ್ರವರಿ 22ರಂದು ಸಂಜೆ ನಡೆದಿದ್ದು, ಬೆಂಕಿ ಹಚ್ಚಿಕೊಂಡ ಯುವಕನನ್ನ ಗದಗ ಜಿಲ್ಲೆಯ ಬೆಂತೂರು ನಿವಾಸಿ 34 ವರ್ಷ ಪ್ರಾಯದ ಶರಣಪ್ಪ ಬಸಪ್ಪನವರೆಂದು ಗುರುತಿಸಲಾಗಿದೆ. ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಶರಣಪ್ಪ ಬಸಪ್ಪನವರು ತನಗೆ ಯಾರೋ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿ ಕಾಲಿಗೆ ಪೆಟ್ರೋಲ್ ಅನ್ನು ಸುರಿದು ಬೆಂಕಿ ಹಚ್ಚಿದ ಪರಿಣಾಮ ಆತನ ಕಾಲಿಗೆ ಸುಟ್ಟ ಗಾಯವಾಗಿದೆ. ಘಟನೆಯ ಸಂದರ್ಭ ಕಲ್ಸಂಕ ಜಂಕ್ಷನ್ನಲ್ಲಿ ಸಂಚಾರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಪೊಲೀಸ್ ಸಿಬ್ಬಂದಿ ಲಿಂಗರಾಜು ಮತ್ತು ಉಡುಪಿ ನಗರ ಠಾಣಾ ಪೊಲೀಸರು ಹಾಗೂ ಸಮಾಜ ಸೇವಾ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ಸೇರಿಕೊಂಡು ಆತನನ್ನು ರಕ್ಷಿಸಿದ್ದಾರೆ. ಮಾನಸಿಕವಾಗಿ ಬಳಲಿದ್ದ ಆ ವ್ಯಕ್ತಿ ತನ್ನ ಊರಿಗೆ ಹೋಗ್ತೇನೆ ಎಂದು ಹೇಳಿ ಗಲಾಟೆಯನ್ನ ಮಾಡ್ತಾ ಇದ್ದ. ಬಳಿಕ ಆತನನ್ನ ಮತ್ತು ಆತನ ಪತ್ನಿ ಭಾಗ್ಯ ಅವರ ಜೊತೆ ಉಡುಪಿಯ ಅಚ್ಚರಕಾಡು ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದ್ದು, ಅಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಆ ವ್ಯಕ್ತಿ ಗದಗ ಜಿಲ್ಲೆಯ ತನ್ನ ಊರಿನಲ್ಲಿ ಕುಟುಂಬಿಕರೊಂದಿಗೆ ಗಲಾಟೆಯನ್ನ ಮಾಡಿಕೊಂಡಿದ್ದು, ಪತ್ನಿಯೊಂದಿಗೆ 4 ದಿನಗಳ ಹಿಂದೆ ಉಡುಪಿಗೆ ಬಂದಿದ್ದಾಗಿ ಮತ್ತು ಮಹಂತೇಶ ಎಂಬವರ ಜೊತೆ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದ ಎಂಬುದಾಗಿ ತಿಳಿದು ಬಂದಿದೆ. ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಕಾಲಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ದಾನೆ. ಈ ಕೃತ್ಯ ಎಸಗುತ್ತಿದ್ದಾಗ ಸಮೀಪದಲ್ಲಿ ಟ್ರಾಫಿಕ್ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪೊಲೀಸ್ ಸಿಬ್ಬಂದಿ ಗಮನಿಸಿ ಕೂಡಲೇ ಸ್ಥಳಕ್ಕೆ ಬಂದು ಪೆಟ್ರೋಲ್ ಬಾಟಲಿಯನ್ನ ಆತನ ಕೈಯಿಂದ ದೂರ ಮಾಡಿದ್ದರಿಂದ ಹೆಚ್ಚಿನ ಅನಾಹುತವೊಂದು ತಪ್ಪಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ಅವರು ತಿಳಿಸಿದ್ದಾರೆ. ಮೊನ್ನೆ 22ನೇ ತಾರೀಕಿಗೆ ಸಂಜೆ 6 ಕಾಲಿಗೆ ಕಲ್ಸಂಕ ಜಂಕ್ಷನಲ್ಲಿ ಒಂದು ಘಟನೆ ನಡೆದಿದೆ. ಕಲ್ಸಂಕ ಟ್ರಾಫಿಕ್ ಸಿಗ್ನಲ್ ಜಂಕ್ಷನಲ್ಲಿ ಒಬ್ಬ ವ್ಯಕ್ತಿ ಒಂದು ಕ್ಯಾನ್ ಪೆಟ್ರೋಲ್ ತಗೊಂಡ್ಬಂದು ಅವರ ಕಾಲಿಗೆ ಹಚ್ಚಿ ಅದನ್ನು ಬೆಂಕಿ ಹಚ್ಚಿದ ಒಂದು ಘಟನೆ ಆಗಿದೆ. ಈ ವ್ಯಕ್ತಿಯ ಹೆಸರು ಶರಣಪ್ಪ ಬಸಪ್ಪನವರ ಅಂತ ಹೇಳಿ 34 ವಯಸ್ಸು. ಅವರು ಗದಗ ಮೂಲದವರು. ಸುಮಾರು 4 ದಿನ ಮುಂಚೆ ಅವರ ಹೆಂಡತಿ ಇಲ್ಲಿ ಕೂಲಿ ಕೆಲಸಕ್ಕೋಸ್ಕರ ಉಡುಪಿಗೆ ಬಂದಿದ್ದಾರೆ. ಅವರ ಮಧ್ಯದಲ್ಲಿ ಏನೋ ಅಸ್ವಾರಸ್ಯ ಇತ್ತಂತ ಕಾರಣಕ್ಕೆ ಈ ವ್ಯಕ್ತಿಯ ಮಾನಸಿಕ ಸಂತುಲನ ಸ್ವಲ್ಪ ಅಫೆಕ್ಟ್ ಆಗಿ ಆ ವ್ಯಕ್ತಿ ಖುದ್ದು ಸೂಸೈಡ್ ಮಾಡೋಕ್ಕೆ ಕಲ್ಸಂಕ ಜಂಕ್ಷನಲ್ಲಿ ಕಾಲಿಗೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಲು ಘಟನೆ ಆಗಿರೋದು. ಆ ಘಟನೆ ನಡೆದಿದ್ದಾಗ ಆ ಸ್ಥಳದಲ್ಲಿ ಅವರ ಹೆಂಡತಿನೂ ಇದ್ದರು. ಅದೇ ರೀತಿ ನಿತ್ಯಾನಂದ ಒಳಕಾಡು ಅಂತ ಲೋಕಲ್ ಅವರು ಸೋಷಿಯಲ್ ವರ್ಕರ್ ಇದ್ದರು. ಅದೇ ರೀತಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಲಿಂಗರಾಜು ಎಂಬವರು ಅಲ್ಲಿ ಜಂಕ್ಷನಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಕೂಡಲೇ ಅವರ ಹೆಂಡತಿ ಅವರನ್ನು ಕರೆಸಿ ಸೈಡಿಗೆ ಕರೆಸಿ ಏನು ಬೆಂಕಿ ಆಗಿದೆ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಪೊಲೀಸ್ ಸಿಬ್ಬಂದಿ ಅಲ್ಲಿದ್ದ ಪೆಟ್ರೋಲ್ ಬಾಟಲನ್ನು ಇಮಿಡಿಯೇಟ್ಲಿ ರಿಮೂವ್ ಮಾಡಿದ್ದಾರೆ. ಮತ್ತು ನಿತ್ಯಾನಂದ ಒಳಕಾಡು ಅವರು ಈ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ದಾರೆ. ಸದ್ಯಕ್ಕೆ ಈ ವ್ಯಕ್ತಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿ ಇದ್ದಾರೆ. ಅವರಿಗೆ ಮುಂದುವರೆದು ಏನಾದರೂ ಸಹಾಯ ಸಹಕಾರ ಬೇಕಾದರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಇತರ ಇಲಾಖೆಗಳಿಂದ ಕೊಡಲಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ